ಕರ್ನಾಟಕ ಗಡಿ ತಲಪಾಡಿಯಿಂದ ಕೇರಳದ ಚೆರ್ಕಳವರೆಗಿನ ರಾಷ್ಟ್ರೀಯ ಹೆದ್ದಾರಿ 66ರ 39 ಕಿಲೋಮೀಟರ್ ಷಟ್ಪಥ ಹೆದ್ದಾರಿ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ದು ಸಂಚಾರಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಅನುಮೋದನೆಯನ್ನು ನೀಡಿದೆ. ಕೇರಳ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕಾಮಗಾರಿ ಪೂರ್ಣಗೊಂಡ ಮೊದಲ ಹಂತ ಇದಾಗಿದೆ. ಪ್ರಮುಖ ಕೆಲಸಗಳು ಮತ್ತು ತಪಾಸಣೆ ಕೂಡ ಪೂರ್ಣಗೊಂಡಿದ್ದು ತಾತ್ಕಾಲಿಕ ಪ್ರಮಾಣ ಪತ್ರವನ್ನು ಪ್ರಾಧಿಕಾರ ನೀಡಿದೆ. ಹೆದ್ದಾರಿಯನ್ನು ಸಾರ್ವಜನಿಕ ವಾಹನಕ್ಕೆ ಅಧಿಕೃತವಾಗಿ ಮುಕ್ತಗೊಳಿಸುವ ದಿನಾಂಕವನ್ನ ಮಾತ್ರ ಇನ್ನಷ್ಟೇ ನಿಗದಿಪಡಿಸಬೇಕಾಗಿದೆ. ತಲಪಾಡಿ ಚೆರ್ಕಳ 39 ಕಿಲೋಮೀಟರ್ ಷಟ್ಪಥ ಹೆದ್ದಾರಿ ನಿರ್ಮಾಣ ಕಾಮಗಾರಿಗೆ 2021 ನವೆಂಬರ್ 21ರಂದು ಚಾಲನೆ ನೀಡಲಾಗಿತ್ತು. ಉರುಲುಂಗಲ್ ಲೇಬರ್ ಕಾಂಟ್ರಾಕ್ಟ್ ಕೋಆಪರೇಟಿವ್ ಸೊಸೈಟಿ ULCCS ಎಂಬ ಗುತ್ತಿಗೆ ಸಂಸ್ಥೆಯು 2430.13 ಕೋಟಿ ರೂಪಾಯಿ ಯೋಜನಾ ವೆಚ್ಚದಲ್ಲಿ ಈ ಕಾಮಗಾರಿಯ ಗುತ್ತಿಗೆಯನ್ನು ವಹಿಸಿಕೊಂಡಿತ್ತು. ಉಪ್ಪಳ ಮತ್ತು ಕಾಸರಗೋಡಿನಲ್ಲಿ 2 ಫ್ಲೈಓವರ್, 21 ಅಂಡರ್ ಪಾಸ್, 10 ಫುಟ್ ಓವರ್ ಬ್ರಿಡ್ಜ್, ಉಪ್ಪಳ, ಶಿರಿಯಾ, ಕುಂಬಳೆ, ಮೊಗ್ರಾಲ್ನಲ್ಲಿ 4 ದೊಡ್ಡ ಸೇತುವೆ, ಮಂಜೇಶ್ವರ, ಪುಸೊಟ್ಟು, ಮಂಗಲ್ಪಾಡಿ ಏರಿಯಲ್ನಲ್ಲಿ 4 ಸಣ್ಣ ಸೇತುವೆಗಳನ್ನು ಮತ್ತು 81 ಕ್ರಾಸ್ ಡ್ರೈನೇಜ್ ಬಾಕ್ಸ್ ಕಲ್ವರ್ಟ್ಗಳನ್ನು 20 ಈ ಷಟ್ಪಥ ಹೆದ್ದಾರಿ ಹೊಂದಿದೆ. ಕಾಸರಗೋಡಿನಲ್ಲಿ ಅತ್ಯಂತ ಉದ್ದದ ಫ್ಲೈಓವರ್ ನಿರ್ಮಾಣಗೊಂಡಿದ್ದು ಈ ಫ್ಲೈಓವರ್ 1.16 ಕಿಲೋಮೀಟರ್ ಉದ್ದವಿದೆ. ಇದು ದಕ್ಷಿಣ ಭಾರತದ ಮೊದಲ ಪಿಲ್ಲರ್ ಫ್ಲೈಓವರ್. ಉಪ್ಪಳದ ಫ್ಲೈಓವರ್ 210 ಮೀಟರ್ ಉದ್ದವಿದೆ. ಹೆದ್ದಾರಿಯ 2 ಬದಿ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಬೀದಿ ದೀಪ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನದ ಸಂಚಾರ ನಿರ್ವಹಣಾ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಒಂದೊಮ್ಮೆ ಹೆದ್ದಾರಿಯು ಅಧಿಕೃತವಾಗಿ ಲೋಕಾರ್ಪಣೆಗೊಂಡಾಗ ಮಂಗಳೂರಿಗೆ ಕಾಸರಗೋಡು ಇನ್ನಷ್ಟು ಹತ್ತಿರವಾಗಲಿದೆ.